ಬೆಂಗಳೂರು ಗಲಭೆಗೆ ಸ್ಥಳೀಯ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ. ಘಟನೆಯ ಬಗ್ಗೆ ಸ್ಥಳೀಯ ಯುವಕರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟರೂ ಕೂಡ ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಅಂತ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಇಲಿಯಾಸ್ ತುಂಬೆ ಆರೋಪಿಸಿದ್ದಾರೆ. ಈ ಬಗ್ಗೆ ಮಾತನಾಡಿರೋ ಅವರು, ನವೀನ್ ಎಂಬಾತ ಪ್ರವಾದಿ ಹಾಗೂ ಇಸ್ಲಾಂ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದ. ಈ ಬಗ್ಗೆ ಸ್ಥಳೀಯ ಯುವಕರು ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟರೂ ಕೂಡ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ರು. ನವೀನ್ ಶಾಸಕ ಅಖಂಡ ಶ್ರೀನಿವಾಸರ ಸೋದರ ಅಳಿಯನಾಗಿರೋದ್ರಿಂದ ಕ್ರಮವನ್ನ ಕೈಗೊಂಡಿಲ್ಲ. ಮೊದಲೇ ಆಕ್ರೋಶದಿಂದ ಇದ್ದ ಜನ ಪೊಲೀಸರ ನಿರ್ಲಕ್ಷ್ಯದಿಂದ ರೊಚ್ಚಿಗೆದ್ದಿದ್ದಾರೆ. ಈ ಅಹಿತಕರ ಘಟನೆಗೆ ಹಾಗೂ 3 ಜೀವ ಬಲಿಯಾಗೋದಿಕ್ಕೆ ಪೊಲೀಸರ ನಿರ್ಲಕ್ಷ್ಯ ಕಾರಣ ಅಂತ ಹೇಳಿದ ಅವರು, ಮಾಮೂಲಿನಂತೆ ಎಸ್ಡಿಪಿಐಯನ್ನ ಗಲಭೆಗೆ ಎಳೆದು ತರುವಂತಹ ಪ್ರಯತ್ನಗಳಾಗಿದೆ. ಜನರು ಯಾರು ಕೂಡ ಅಪಪ್ರಚಾರವನ್ನ ಗಣನೆಗೆ ತೆಗೆದುಕೊಳ್ಳಬಾರದು. ಎಸ್ಡಿಪಿಐ ಯಾವತ್ತೂ ಕೂಡ ನ್ಯಾಯ, ನೀತಿ, ಅಭಿವೃದ್ಧಿ ಪರ ಇರುತ್ತೆ ಅಂತ ಹೇಳಿದ್ದಾರೆ. ಮೊದಲೇ ಆಕ್ರೋಶಿತರಾದಂಥ ಜನ ಅಲ್ಲಿ ಜಮಾಯಿಸ್ತಾರೆ. ಪೊಲೀಸರ ನಿರ್ಲಕ್ಷ್ಯವಾದಂಥ ಮಾತುಗಳನ್ನು ಕೇಳಿದಾಗ ಅಲ್ಲಿ ಅಶಾಂತಿಯುತವಾದಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಇದು ಆಗಬಾರ್ದಿತ್ತು, ಆದರೆ ಆಗಿದೆ. ಈ ಒಂದು ಘಟನೆಗೆ 3 ಅಮೂಲ್ಯ ಜೀವ ಅಲ್ಲಿ ಬಲಿಯಾಗುವುದಕ್ಕೆ ಮತ್ತು ಇಂತಹ ಒಂದು ಅಹಿತಕರ ಘಟನೆ ನಡೆದುದಕ್ಕೆ ಕಾರಣ ಪೊಲೀಸರ ವೈಫಲ್ಯ, ಪೊಲೀಸರ ನಿರ್ಲಕ್ಷ್ಯ ಧೋರಣೆ ಮತ್ತು ನವೀನ್ ಎಂಬ ಒಬ್ಬ ದುಷ್ಕರ್ಮಿಯ ಈ ರೀತಿಯ ಕೋಮು ಪ್ರಚೋದನಕಾರಿ ಸ್ಟೇಟ್ಮೆಂಟೇ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.